ಹಾಸನ ಜಿಲ್ಲೆಯಲ್ಲಿ ಮಳೆ ಮುಂದುವರಿದಿದ್ದು ನಿನ್ನೆ ರಾತ್ರಿ ಹಲವೆಡೆ ಗುಡ್ಡ ಕುಸಿತ ಉಂಟಾಗಿದೆ. ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಉಂಟಾಗಿ ವಾಹನ ಸಂಚಾರಕ್ಕೆ ತೊಂದರೆ ಆಗಿದ್ದರೆ ರೈಲು ಹಳಿಯಲ್ಲೂ ಗುಡ್ಡ ಕುಸಿತದಿಂದ ಸಂಚಾರ ವ್ಯತ್ಯಯವಾಗಿದೆ. ಸಕಲೇಶಪುರ ತಾಲೂಕಿನ ಎಡಕುಮೇರಿ ಬಳಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ ಉಂಟಾಗಿದ್ದು ಸಂಜೆ ಮಂಗಳೂರಿನಿಂದ ಬೆಂಗಳೂರಿಗೆ ಹೊರಟ ರೈಲು ಎಡಕುಮೇರಿಯಲ್ಲೇ ಸ್ಥಗಿತವಾಗಿದೆ. ಸಂಜೆಯ ಬಳಿಕದ ಎಲ್ಲಾ ರೈಲು ಸಂಚಾರವನ್ನ ರೈಲ್ವೆ ಇಲಾಖೆ ತಡೆ ಹಿಡಿದಿದ್ದು ರೈಲಿನಲ್ಲಿ ಅತಂತ್ರರಾಗಿದ್ದ ಪ್ರಯಾಣಿಕರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಬಸ್ ಮೂಲಕ ಕಳುಹಿಸಲಾಗಿದೆ. ಇದೇ ವೇಳೆ ಶಿರಾಡಿ ಘಾಟ್ ವ್ಯಾಪ್ತಿಯ ಶಾಂತಿಗ್ರಾಮ ಎಂಬಲ್ಲೂ ಕೂಡ ಗುಡ್ಡ ಕುಸಿತ ಉಂಟಾಗಿದ್ದು ಚಲಿಸುತ್ತಿದ್ದ ಗೂಡ್ಸ್ ರೈಲಿನ ಮೇಲೆ ಬಿದ್ದು ರೈಲು ಹಳಿ ತಪ್ಪಿದೆ. ಇನ್ನು ಈ ಎರಡೂ ಕಡೆಗಳಲ್ಲೂ ರೈಲ್ವೆ ಇಲಾಖೆ ತುರ್ತು ಕಾಮಗಾರಿಯ ಮೂಲಕ ಹಳಿ ಕ್ಲಿಯರ್ ಮಾಡುವ ಕೆಲಸ ಮಾಡಿದೆ. ತಡರಾತ್ರಿಯಲ್ಲಿ ಹಳಿಯಲ್ಲಿ ಮತ್ತೆ ರೈಲು ಓಡಾಟ ಆರಂಭವಾಗಿದ್ದು ರೈಲು ಓಡಾಟದ ಸಮಯದಲ್ಲಿ ಕೊಂಚ ಬದಲಾವಣೆ ಮಾಡಲಾಗಿದೆ.